ವಿಜಯಪುರದಲ್ಲಿ ವಿವಿಧ ಆಧಾರ್ ಕಾರ್ಡ್ ನೋಂದಣಿ ಕೇಂದ್ರಗಳಲ್ಲಿ ಕೆಲವೊಂದು ಸಿಬ್ಬಂದಿ ಅನಾವಶ್ಯಕವಾಗಿ ಸಾರ್ವಜನಿಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದು, ಕೂಡಲೇ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಜಿಲ್ಲಾಧ್ಯಕ್ಷ ಶಕ್ತಿಕುಮಾರ್ ಅವರು ಮಾತನಾಡಿ, ಆಧಾರ್ ಕಾರ್ಡ್ನಿಂದ ರೈತರು ಬೆಳೆ ಸಾಲ ಪಡೆಯಲು, ಬೆಳೆ ಪರಿಹಾರ ಪಡೆಯಲು, ಇನ್ನು ಜಾತಿ ಪ್ರಮಾಣ ಪತ್ರ ಪಡೆಯಲು, ಬ್ಯಾಂಕ್ ಇನ್ನಿತರ ಕೆಲಸ ಕಾರ್ಯಗಳಿಗೆ ಆಧಾರ್ ಕಾರ್ಡ್ ಮುಖ್ಯವಾಗಿರುತ್ತದೆ. ವಿಜಯಪುರ ನಗರದ ಹಳೆ ತಹಶೀಲ್ದಾರ್ ಕಚೇರಿಯ ಹತ್ತಿರ ಆಧಾರ್ ಕಾರ್ಡ್ ನೋಂದಣಿ ಮಾಡುವ ಕೆಲವೊಂದು ಹೊರಗುತ್ತಿಗೆ ಸಿಬ್ಬಂದಿಗಳು ಸಾರ್ವಜನಿಕರಿಂದ ಹೆಚ್ಚಿನ ಹಣ ಪಡೆಯುವ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಇವತ್ತು ವಿಜಯಪುರದ ಒಂದು ಹಳೆ ತಹಶೀಲ್ದಾರ್ ಆಫೀಸ್ನಲ್ಲಿ ಮಲ್ಲು ಬಿರಾದರ್ ಅನ್ನೋ ಒಬ್ಬ ಆಧಾರ್ ಕಾರ್ಡ್ ಒಂದು ಕಂಪ್ಯೂಟರ್ ಆಪರೇಟರು ಬಂದಿರತಕ್ಕಂಥ ಎಲ್ರಿಗೂ 300 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಅಂತೆ ದುಡ್ಡು ವಸೂಲಿ ಮಾಡುತ್ತಿದ್ದು, ಎಲ್ಲ ಹಳ್ಳಿಯವರು ಇರಲಿ ನಮ್ಗೆ ಅರ್ಜೆಂಟ್ ಆದ ಆಧಾರ್ ಕಾರ್ಡ್ ತಗೊಂಡು ಬೇಕಾಗತ್ತೆ ತೊಗೊಂಡು ಹೋಗ್ತಾರೆ. ಆದರೆ ಇವತ್ತು ನಾವು ಕೊಳ್ಳಾಗ ಆಧಾರ್ ಕಾರ್ಡ್ ಕಟ್ಕೊಂಡು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಏನು ಆಧಾರ್ ಕಾರ್ಡ್ ತೆಗೆಯುವಂಥ ಅಲ್ಲಿ ಕಂಪ್ಯೂಟರ್ ಸಿಬ್ಬಂದಿಗಳಿದಾರ, ಅವ್ರನ್ನ ತೆಗೆದು ವಜಾ ಮಾಡಿ ಬೇರೆದವ್ರನ್ನ ಅಲ್ಲಿ ಆ ಒಂದು ಕಂಪ್ಯೂಟರ್ ಆಪರೇಟರ್ಗೆ ಹಾಕ್ಬೇಕಂತೇಳಿ ನಾ ಇವತ್ತು ಮಾನ್ಯ ಉಪ ತಹಸೀಲ್ದಾರ್ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಸುಜಾತಾ ಸಿಂಜಿ, ಅಮಿತಾ ಪಾಟೀಲ್, ವೀರೇಶ್ ತಂಬಾಕೆ, ತುಕಾರಾಮ್ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಲಾಲುಸಾಬಾದ್ ಸಬರ್ಗುಳ, ವಿ4 ನ್ಯೂಸ್, ವಿಜಯಪುರ.